ಅದು ಬೇಡ, ಪ್ರಪೋಸಿಂಗ್ ಅಂತ ಮುಂಚೆ ನಾನ್ ನಿಮ್ಗೆ ರಿಲೇಷನ್ ಅಂತ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು? ನನಗೆ ರಿಲೇಷನ್ ಅಲ್ಲಿ ಇವರು ಎಂತ ಆಗ್ಬೇಕು ಗೊತ್ತುಂಟಾ? ಆಗ ತುಂಬಾ ಡೈಲಾಗ್ ಎಲ್ಲ ಎಳ್ದಿದ್ದಾರೆ, ಬುಟ್ಟಿಗೆ ಬೀಳಿಸ್ಲಿಕ್ಕೆ. ಓಕೆ, ಹೇಗೆ ಲೈನ್ ಆಗ್ತಿದ್ರಿ ಹೇಳಿ ನಂಗೆ. ಹೋಗುವಾಗ ಬರುವಾಗ ಮತ್ತೆ ಎಲ್ಲಿ, ಹೇಗೆ ಹೇಗೆ ಲೈನ್ ಆಗ್ತಿದ್ರಿ ಕೇಳ್ತೇನೆ. ಮನೆಯಲ್ಲಿ ಹೇಗೆ ಹೇಳಿದ್ರಿ ನೀವು? ಯಾರ ಹತ್ರ ಫಸ್ಟ್ ಹೇಳಿದ್ರಿ? ಅಮ್ಮನ ಹತ್ರ ಫಸ್ಟ್ ಹೇಳಿದ್ರ? ಅಮ್ಮ ಎಂತ ಹೇಳಿದ್ರು ಫಸ್ಟ್ ಹೇಳುವಾಗ? ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಪ್ರ್ಯಾಂಕ್ ವಿಡಿಯೋ ನೋಡಿರ್ಬೋದು. ಸೊ ತುಂಬ ಜನ ಯಾಕೆ ಯೂಟ್ಯೂಬ್ ಡಿಲೀಟ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ ವಿಡಿಯೋ ನೋಡೋದೆಲ್ಲ ಹೇಳ್ತಾ ಇದ್ರು. ಸೊ ಅದು ಆ್ಯಕ್ಚುಲಿ ಪ್ರ್ಯಾಂಕ್. ತುಂಬ ಜನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಯಿತು. ಸೊ ಆ ಒಂದು ಕಂಟೆಂಟಿಂದ. ಸೊ ಬನ್ನಿ, ಇವತ್ತು ಲವ್ ಸ್ಟೋರಿ ಕೂಡ ಹೇಳ್ತೇವೆ, ಪ್ಲಸ್ ಡೈಲಿ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾನು ಆ್ಯಕ್ಚುಲಿ ಏನು ಕಂಟೆಂಟ್ ಇರಲಿಲ್ಲಲ್ಲ ಅಂತ ಏನು ಮಾಡೋದು ಅಂತ ಹೇಳುವಾಗ ನನಗೆ ಪ್ರ್ಯಾಂಕ್ ಇದ್ರಪ್ಪ ನೆನಪಾಯಿತು. ಸೊ ಹಾಗಾಗಿ ಪ್ರ್ಯಾಂಕ್ ವಿಡಿಯೋ ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಮತ್ತೆ ಕೂಡ ನನಗೆ ಜೋರು ನಗು ಬರ್ತಾ ಇತ್ತು. ಪ್ರ್ಯಾಂಕ್ ಮಾಡುವಾಗ ನನಗೆ ಜೋರು ನಗಲಿಕ್ಕೆ ಬರೋದು, ಸುಳ್ಳು ಹೇಳುವಾಗೆಲ್ಲ. ಸೊ ಆದರೂ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಯ್ತು ನನಗೆ. ಯಾಕಂದರೆ ತುಂಬ ಜನ ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಮಾಡ್ತಾಯಿದ್ರು. ಮತ್ತು ವಿಡಿಯೋ ನೋಡಿ ಆದ ನಂತರ ಹೇಳ್ತಿದ್ರು, ಓ ನೀವು ಪ್ರ್ಯಾಂಕ್ ಮಾಡಿದ, ನನಗೊಂದ್ಸಲ ಶಾಕ್ ಆಯಿತು ಅಂತ ಕಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ. ಅಲ್ಲ, ನೀವು ಒಂದು ವೇಳೆ ವ್ಯೂಸ್ ಆಗದಿದ್ರು ನಾನು ವಿಡಿಯೋ ಮಾಡ್ತೇನೆ, ವ್ಲಾಗಲ್ಲಿ ಹೇಳಿದ್ದೇನೆ ಆಲ್ರೆಡಿ. ಸೊ ಈಗ ನೀವೆಲ್ಲ ಕೇಳ್ತಾ ಇದ್ರಿ ಲವ್ ಸ್ಟೋರಿ ಕಂಟಿನ್ಯೂ ಮಾಡಿ ಅಂತ ನನ್ನ ಗಂಡ ಹೇಳ್ತಿದ್ದಾರೆ ಇಲ್ಲಿ, ಅದನ್ನು ಎಷ್ಟು ಸಲ ಹೇಳುದು ಅಂತ. ಸೊ ಮೊನ್ನೆ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ, ಅಣ್ಣ ಅಂತ ಕರಿಬೋದಾ ಅಂತ ಕೇಳಿದ್ದೆ ಸೊ ಮೆಸೇಜಲ್ಲಿ. ಸೊ ಅಲ್ಲಿಂದ ನಿಲ್ಲಿಸಿದ್ದೆ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಲೋ, ನಾನು ಹೇಳಿದ್ದಲ್ಲ ನಿಮಗೆ ಮೆಸೇಜಲ್ಲಿ ಅಣ್ಣ ಅಂತ ಕರಿಬೋದಾ ಅಂತ. ಸೊ ಆಗ ನೀವು ಏನು ಹೇಳಿದ್ರಿ? ಅಣ್ಣ ಅಂತ ಕರಿಬೇಡ, ಆಲ್ರೆಡಿ ಕ್ಲಾಸಲ್ಲಿ ತುಂಬಾ ತಂಗಿ ಅಂದ್ರೆ ಇದ್ದಾರೆ, ಬೇಡ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದ್ರಿ. ಮತ್ತೆ ನಂಬರ್ ಹೇಗೆ ಎಕ್ಸ್ಚೇಂಜ್ ಆಯ್ತು? ನೀನೆಲ್ಲ ಕೊಟ್ಟದ್ದು? ಅದೇ ಹೇಗೆ ಎಕ್ಸ್ಚೇಂಜ್ ಆದದ್ದು ಹೇಳಿ, ಸ್ವಲ್ಪ ಹೇಳಿ. ಇಲ್ಲಿ ಬನ್ನಿ ಮತ್ತೆ ನೋಡು. ನಂಬರ್ ಅದೇ ನಿಮ್ಮ ನಂಬರ್ ಕೊಡ್ತೀರಾ ಅಂತ ಕೇಳಿದ್ರಿ. ನಾನೆಂತ ಹೇಳಿದೆ ಅದಕ್ಕೆ? ಕೊಟ್ಟನ ಆವಾಗಲೇ? ಇಲ್ಲ ಅಲ್ಲ, ನಂಬರ್ ಕೊಟ್ಟಿದ್ದಾನಾ? ಇಲ್ಲ ಅಲ್ವಾ, ಆಗಲೇ ಕೊಡಲಿಲ್ಲ ನಾನು ನಂಬರ್. ಆ ಮೆಸೇಜ್ ಉಂಟಲ್ಲ ಸ್ಕ್ರೀನ್ಶಾಟ್, ಆಗ್ಲೇ ನಂಬರ್ ಕೊಡ್ಲಿಲ್ಲ. ಮತ್ತೆ ನಂಬರ್ ಎಕ್ಸ್ಚೇಂಜ್ ಆಗಿ ಹೈಕಲ್ಲಿ ಮೆಸೇಜ್ ಸ್ಟಾರ್ಟ್ ಆದ್ದು. ಹೇಗೆ ಅಂತ ಪ್ರಪೋಸ್ ಮಾಡಿದ್ದು ನೀವು? ಅಲ್ಲ ಅದು ಬೇಡ, ಪ್ರಪೋಸಿಂಗ್ ಅಂತ ಮುಂಚೆ ನಾನ್ ನಿಮ್ಗೆ ರಿಲೇಷನ್ ಅಂತ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು? ಇವ್ರೆಂತ ಗೊತ್ತುಂಟಾ, ನಾನು ನನ್ನ ಕಾಸ್ಟ್ ಎಂತ ಕೇಳಿದ್ರು, ಜಾತಿ ಯಾವ್ದು ಅಂತ ಕೇಳಿದ್ರು, ನಾನು ಹೇಳಿದೆ. ಮತ್ತೆ ಬರಿ ಯಾವ್ದು ಅಂತ ಕೇಳಿದ್ರು. ನೋಡಿ, ಲವ್ ಮಾಡುವವರಿಗೆ ಒಂದು ಸಜೆಷನ್, ಒಂದು ವೇಳೆ ಫ್ಯಾಮಿಲಿಯಲ್ಲಿ ಅಂದರೆ ಫ್ಯಾಮಿಲಿಯಲ್ಲೇ ಮದುವೆ ಆಗಬೇಕು ಅಥವಾ ಜಾತಿ ಬಿಟ್ಟು ಮದುವೆ ಆಗಬಾರ್ದು ಆ ಥರ ಎಲ್ಲ ಹೇಳ್ತಾರಲ್ವ, ಆಗ ನೀವೇನಾದರೂ ಹುಡುಗಿ ಹುಡುಕ್ತಾ ಇದ್ರೆ ಅವರ ಬರಿ ಜಾತಿ ಎಲ್ಲ ಕೇಳಬೇಕು. ಜಾತಿ ಬರಿ. ಇವರು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ನೋಡುವಾಗ ನನ್ನ ರಿಲೇಷನ್ ಅಂತ ಗೊತ್ತಾಯ್ತು. ಇವರ ಅಪ್ಪನ ಅಕ್ಕ, ನನ್ನ ಅಮ್ಮನ, ಇವರ ಅಪ್ಪನ ಅಕ್ಕನ ಗಂಡ, ನನ್ನ ಅಮ್ಮನ ಮಾವ. ಸೊ ಹೀಗೆ ರಿಲೇಷನ್ ಅಲ್ಲಿ ಇವರು ಎಂತಾಗ್ಬೇಕು ಗೊತ್ತುಂಟಾ? ಎಂತಾಗ್ಬೇಕು? ಮಾವ. ನನ್ಗೆ ಅತ್ತೆ ಮಾವ, ಅಜ್ಜಿ ಆಗ್ಬೇಕು. ಇವರು ಮಾವ ಆಗ್ತಾರೆ, ಅಮ್ಮನಿಗೆ ತಮ್ಮ ಆಗ್ತಾರೆ. ರಿಲೇಷನ್ ಅಲ್ಲಿ, ದೂರದ ರಿಲೇಷನ್ ಅಲ್ಲಿ ಇವರು ನನ್ನ ಅಮ್ಮನಿಗೆ ತಮ್ಮ, ನನಗೆ ಮಾವ ಆಗ್ತಾರೆ. ನೋಡಿ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ನೋಡಿ. ಮತ್ತೆ ಬರಿ ಎಲ್ಲ ಸೆಟ್ ಆಯ್ತಲ್ಲ ಹಾಗೆ. ಅಲ್ಲಲ್ಲ, ಇಲ್ಲಿ ಹೇಳ್ತೇನೆ, ಬರಿ ಸೆಟ್ ಆಯ್ತು ನನ್ಗೆ. ಮತ್ತೆ ಇವರು ನನಗೆ ಪ್ರಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಗೆ ಪ್ರಪೋಸ್ ಮಾಡಿದ್ರು ಹೇಳಿ? ಹೈಕಲ್ಲಿ ಪ್ರಪೋಸ್ ಮಾಡಿದ್ರು. ಹೈಕ್ ಅಂತ ಆ್ಯಪ್ ಇತ್ತು, ಉದ್ದಾಕೆ ಹೇಳಿದ್ರು. ಉದ್ದಾಕೆ ಹೇಳಿದ್ರು, ನಿಂಗೆ ತಂದೆ ಇಲ್ಲ ಅಲ್ವಾ, ತಂದೆಯ ಪ್ರೀತಿ ಕೊಟ್ಟೆ ಹಾಗೆ ಹೀಗೆ ಅಂತೆಲ್ಲ ಉದ್ದಾಕೆ. ನಂಗೆ ಅದರ ಸ್ಕ್ರೀನ್ಶಾಟ್ ಇಲ್ಲ. ಆಗ ತುಂಬಾ ಡೈಲಾಗ್ ಎಲ್ಲ ಎಳ್ದಿದ್ದಾರೆ, ಬುಟ್ಟಿಗೆ ಬೀಳಿಸ್ಲಿಕ್ಕೆ ಮಾತ್ರ. ಈಗ ನಮಗೆ ಬಿದ್ದ ನಂತರ ಕ್ಯಾರ್ ಇಲ್ಲ ಅವರಿಗೆ. ಸೊ ಹಾಗೆಲ್ಲ ಆಯ್ತು. ನೆಕ್ಸ್ಟ್ ನೀವು ನನಗೆ ಕಾಲೇಜಲ್ಲಿ ಹೇಗೆ ಲೈನ್ ಆಗ್ತಿದ್ರಿ ಹೇಳಿ? ಹೇಗೆ ಲೈನ್ ಆಗ್ತಿದೆ ಅಂದ್ರೆ ಹೇಳಿ. ನೋಡ್ಲಿಕ್ಕೆ ಚಂದ ಇದ್ದೆ ಅಷ್ಟೇ, ಮತ್ತೆಂತ. ನೋಡ್ಲಿಕ್ಕೆ ಚಂದ ಇದ್ನಾ? ಈಗ ಚಂದ ಇಲ್ವಾ? ಈಗ ಸಿದ್ದಿ ಸ್ವಲ್ಪ ಅಲ್ಪರ್ದಾಡಿ ಸುಮಾರು. ಓಕೆ, ಹೇಗೆ ಲೈನ್ ಆಗ್ತಿದ್ರಿ ಹೇಳಿ ನಂಗೆ. ಹೋಗುವಾಗ ಬರುವಾಗ ಮತ್ತೆ ಎಲ್ಲಿ, ಹೇಗೆ ಲೈನ್ ಆಗ್ತಿದ್ರಿ? ಹೋಗುವಾಗ ಬರುವಾಗ ಹೇಗೆ ಲೈನ್ ಆಗ್ತಿದ್ರಿ? ನೋಡ್ತಿದ್ದೆ ಅಷ್ಟೇ, ಎಲ್ಲ ಹುಡುಗಿಯರು ನೋಡ್ತಿದ್ದೆ, ಸ್ವಲ್ಪ ಅಷ್ಟೇ. ಎಲ್ಲ ಹುಡುಗಿಯರನ್ನ ನೋಡ್ತಿದ್ದ ನೀವು? ಅವರನ್ನು ನೋಡಿ ಅವರು ಯಾರು ಸಹ ಬೀಳಿಲ್ಲ ನಿಮ್ಗೆ?
ನಿಮ್ದು ಕ್ರಶ್ ಆಯ್ತಾಗ? ಕ್ರಶ್ ಆಯ್ತಾ? ನನ್ಕಿಂತ ಮುಂಚೆ ಯಾರು ಸಹ ಕ್ರಶ್ ಆಗಿಲ್ಲ ನಿಮ್ಗೆ? ಒಂದು ಆಗಿದೆ. ಆಗಿದಾ? ನೋಡಿ ಎಷ್ಟು ಎಷ್ಟು ಇದ್ರಲ್ಲಿ ಹೇಳ್ತಾರೆ, ಧೈರ್ಯದಲ್ಲಿ ಹೇಳ್ತಾರೆ ನೋಡಿ. ಆಲ್ರೆಡಿ ಒಂದು ಕ್ರಶ್ ಆಗಿತ್ತಂತೆ, ಆನಂತರ ನಾನದ್ದಂತೆ. ನೆಕ್ಸ್ಟ್ ಲವ್ ಅದು ನನ್ನ ಹತ್ರ ಮಾತ್ರ ಅಲ್ಲ ಬೇರೆ ಹತ್ರ ಆಗಿದೆ? ನಿನ್ನ ಹತ್ರ ಮಾತ್ರ. ನನ್ನ ಹತ್ರ ಮಾತ್ರ ಲವ್ ಅದು. ಮತ್ತೆ ಮತ್ತೆ ಎಂತ ಇಲ್ಲಿ ಆಗ್ಲಿಲ್ಲ. ಎಕನಾಮಿಕ್ಸ್ ಇದೊಂದು ಸೆಮಿನಾರ್ ಆಗ್ತಾ ಇತ್ತು ಹಾಲಲ್ಲಿ. ಆಗ ನೀವು ಎದುರು ಕೂತಿದ್ರಿ, ನಾನು ಹಿಂದೆ. ಹೌದು, ನಾನು ಎದುರು ನೀವು ಎದುರು ಕೂತಿದ್ರಿ, ನಾನು ಹಿಂದೆ ಕೂತಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಗೆ ಇಣುಕಿ 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 ನೋಡ್ತಾ ಇದ್ರಲ್ಲ? ನೋಡ್ತಾ ಇದ್ದಿಲ್ಲ. ನಾನು ನೋಡ್ತಾ ಇರ್ಲಿಲ್ಲ, ಇವ್ರು ನೋಡ್ತಾ ಇದ್ರು. ಇಣುಕಿ 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 ನೋಡ್ತಾ ಇದ್ರು. ಸ್ವಲ್ಪ ಮೊಬೈಲ್ ಇಟ್ಕೊಳ್ಳಿ. ಅಲ್ಪ ಒಂದು ಕ್ಯಾಮರಾ ಸರಿ. ನೀವು ಇಣುಕಿ 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 ನೋಡ್ತಾ ಇದ್ರಿ, ಹೌದಾ? ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಣುಕಿ ಇಣುಕಿ ನೋಡ್ತಾ ಇದ್ರ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಣುಕಿ ಇಣುಕಿ ನೋಡ್ತದ, ಮತ್ತೆಂತ ನೋಡುದು ಅಷ್ಟೇ. ನಾನ್ ನೋಡ್ತಿದ್ನಾ ಸ್ವಲ್ಪ ಸ್ವಲ್ಪ ನೋಡ್ತಿದ್ನಾ? ನಂಗೆ ನೆನಪಿಲ್ಲ ಸತ್ಯವಾಗ್ಲು. ಮತ್ತೆ ಇಲ್ಲಿ ಹೇಳ್ತಾನೆ, ರಿಲೇಷನ್ ಅಂತ ಗೊತ್ತಾದ ನಂತರ ಎಷ್ಟು ಖುಷಿ ಆಯ್ತು. ಸ್ವಲ್ಪ ಸ್ವಲ್ಪ ಅವಳು ಪಕ್ಕ ಸಿಗ್ತಾಳೆ ಅಂತ ಆಯ್ತಾ? ಧೈರ್ಯ ಇರ್ಲಿಲ್ಲ. ಸಿಗ್ತಾಳೆ ಅಂತ ಆಯ್ತಲ್ವಾ? ಮದುವೆ ಆಗೋ ತನಕ ಒಂದು ಹೆದರಿಕೆ ಇರ್ತದೆ, ಸಿಗ್ತಾಳ ಇಲ್ವಾ. ಮದ್ವೆಯ ಮುಂಚಿನ ದಿವಸ ಕೂಡ ಹೆದರಿಕೆ ಇತ್ತ? ಮನೇಲೆಲ್ಲ ಗೊತ್ತಾಗಿ ಸೆಟ್ ಆದ್ಮೇಲೆ ಅಲ್ಲ, ನಾನು ಕೇಳ್ತೇನೆ, ಮನೇಲಿ ಹೇಗೆ ಹೇಳಿದ್ರಿ ನೀವು? ಯಾರ ಹತ್ರ ಫಸ್ಟ್ ಹೇಳಿದ್ರಿ? ಅಮ್ಮನ ಹತ್ರ ಫಸ್ಟ್ ಹೇಳಿದ್ರ? ಅಮ್ಮ ಎಂತ ಹೇಳಿದ್ರು ಫಸ್ಟ್ ಹೇಳುವಾಗ? ಎಂತ ಹೇಳಿಲ್ಲ, ನಗಡಿದ್ರು ಅಷ್ಟೇ. ಜಾತಿ ಅಂತ ಹೇಳಿದ್ವಿ. ಖಾಲಿ ನಗಡಿದು ಮಾತ್ರ, ಬೈಲಿಲ್ವಾ? ಅಯ್ಯೋ ನನ್ನಮ್ಮ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಅವರು ಸಾಕು ನಾಳೆ ಕಂಟಿನ್ಯೂ ಮಾಡ್ತೇನೆ. ಇನ್ನು ಬಾಕಿ ವಿಷಯ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಾನು ನನ್ನ ಅಮ್ಮನ ಹತ್ರ ಹೇಗೆ ಹೇಳಿದ್ದು ಅಂತ ಹೇಳಿದ್ರೆ, ಆಗ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಫಿಲ್ಮ್ ರಿಲೀಸ್ ಆದಷ್ಟೇ. ಸೊ ಅಮ್ಮನಿಗೆ ಅದು ರಿಲೀಸ್ ಆಗಿ ಮೊಬೈಲಲ್ಲೇ ಬರ್ತಿತ್ತು. ಸೊ ಮೊಬೈಲಲ್ಲಿ ಅಮ್ಮನಿಗೆ ತೋರಿಸಿದೆ, ಮೊಬೈಲಲ್ಲಿ ಚಂದ ಇತ್ತಲ್ಲ ಫಿಲ್ಮ್ ಅಂತೆಲ್ಲ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ಅಮ್ಮ ನಾನು ಕೂಡ ಲವ್ ಮಾಡಿದರೆ ಎಂತ ಮಾಡ್ತೀರಿ ಅಂತ ಅಲ್ಲಿ ಒಂದು ಹುಳ ಬಿಟ್ಟೆ. ಅದಕ್ಕೆ ಅಮ್ಮ ಮುಖಕ್ಕೆ ನೋಡಿದ್ರು, ಸ್ವಲ್ಪ ಕೋಪ ಮಾಡಿಕೊಂಡು ಹೋದರು ಸೀದಾ. ಎಂತ ಆಗಿದೆ ವಿಷಯ ಅಂತ ಹೇಳಿದರು. ಅದಕ್ಕೆ ಹೀಗೆ ಲವ್ ಮಾಡ್ತಿದ್ದೇನೆ, ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೆ ನಾನು, ಇದು ರಿಲೇಷನ್ ಅಂತೆಲ್ಲ ಕೇಳ್ತಿದ್ದೆ ನಾನು ಅಮ್ಮನ ಹತ್ರ. ಅವರೆಲ್ಲ ಮಾಹಿತಿ ಕೊಡ್ತಾ ಇದ್ರು, ಹೌದು ಹಾಗೆ ಹೀಗೆ ಅಂತ. ಸೊ ಆನಂತರ ಅಮ್ಮ ಕೇಳಿದರು, ಒಂದೇ ಮಾತು ಹೇಳಿದ ಅಮ್ಮ ನನ್ನ ಹತ್ರ, ಒಂದು ವೇಳೆ ಅವನೊಂದು ವೇಳೆ ಕೈ ಕೊಟ್ಟ ಆ ಥರ ಎಲ್ಲ ಇದ್ದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಾರ್ದು. ಯಾಕಂತೇಳಿದರೆ ಅವರು ಸ್ವಲ್ಪ ರಿಚ್, ನಾವು ಸ್ವಲ್ಪ ಬಡವರು. ಸೊ ತುಂಬ ಡಿಫ್ರೆನ್ಸ್ ಉಂಟು. ಹಾಗಾಗಿ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಾರ್ದು ಅಂತೆಲ್ಲ ಹೇಳಿದರು, ನನಗೆ ಬುದ್ಧಿ ಹೇಳಿದರು. ಮತ್ತು ಒಂದು ದಿವಸ ಇವರು ಮನೆಗೆ ಬಂದಿದ್ದರು. ಆಗ ನನ್ನ ತಮ್ಮನಿಗೆ ತುಂಬ ಇಷ್ಟ ಆದ್ದು, ಅಂದರೆ ನನ್ನ ತೀರಿ ಹೋದ ತಮ್ಮ ಇದ್ದಾರಲ್ಲ, ಅವನಿಗೆ ತುಂಬ ಇಷ್ಟ ಆದ್ದು. ಭಾವ ಅಂದರೆ ಇದೇ ಸಾಕಮ್ಮ ಅಂತ. ನನಗೆ ಅದಕ್ಕಿಂತ ಮುಂಚೆ ತುಂಬ ಪ್ರಪೋಸಲ್ ಎಲ್ಲ ಬಂದಿತ್ತು, ನೋಡಲಿಕ್ಕೆಲ್ಲ ಬಂದಿದ್ದರು. ಆಗ ತಮ್ಮ ಎಲ್ಲ ಹೇಳ್ತಿದ್ದ, ಅವರು ಬೇಡ ಇವರು ಬೇಡ, ಅಕ್ಕನಿಗೆ ಸೆಟ್ ಆಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ರಿಜೆಕ್ಟ್ ಮಾಡ್ತಿದ್ದ. ಅದು ಫಸ್ಟ್ ಟೈಮ್ ಇವರನ್ನೇ ಒಪ್ಪಿಕೊಂಡಿದ್ದ, ಭಾವ ಅಂದರೆ ಇದೇ ಸಾಕು ಅಂತ. ಸೊ ನನಗಿಂತ ಫಸ್ಟ್ ಬಂದದ್ದು ಇವರ ಮನೆಗೆ ನನ್ನ ತಮ್ಮನೇ. ಅವನು ಮದುವೆ ಟೈಮಲ್ಲಿ ಇರಲಿಲ್ಲದಿತ್ತು, ಅವರ ಅಣ್ಣನ ಮದುವೆ ಟೈಮಲ್ಲಿ ಅದೇ ಡಿನ್ನರ್ಗೆ ಕರೆದಿದ್ರು, ಹಾಗಾಗಿ ಬಂದಿದ್ದ ಇಲ್ಲಿಗೆ. ಸೊ ಅದೇ ಲಾಸ್ಟ್ ಪಾಪ, ಅದೊಂದು ಭಾವನ ಮನೆ ನೋಡಿದ ಅವನು. ಓಕೆ, ಲವ್ ಸ್ಟೋರಿ ಅಂತ ಹೇಳಿ ಎಲ್ಲೆಲ್ಲಿಗೆ ಹೋಯ್ತು ವಿಷಯ. ಇಷ್ಟು ವಿಷಯ. ಇನ್ನು ನಾಳೆ ಶೇರ್ ಮಾಡ್ತೇನೆ ವಿಷಯಗಳನ್ನು. ಎಸ್, ಇನ್ನು ನಾಳಿನ ವ್ಲಾಗಲ್ಲಿ ಲವ್ ಸ್ಟೋರಿ ಇರುತ್ತೆ ಅಂತ ಹೇಳಿದರೆ, ಸೊ ನಾವು ಹೇಗೆ ಮೀಟ್ ಆಗ್ತಾ ಇದ್ವಿ ಮತ್ತು ಎಷ್ಟು ಸುಳ್ಳು ಹೇಳ್ತಾ ಇದ್ವಿ ಅದರ ಬಗ್ಗೆ ಕೂಡ ಇರುತ್ತೆ. ಮತ್ತು ಅದರ ಫೋಟೋಸ್ ಕೂಡ ಶೇರ್ ಮಾಡ್ತೇನೆ, ಮೀಟ್ ಆದ್ದೆಲ್ಲ. ಮತ್ತು ನಾಳಿನ ವೀಡಿಯೋದಲ್ಲಿ ನೋಡ್ಬೋದು ಅದನ್ನು. ನಾಳೆ ಮಿಸ್ ಮಾಡದೆ ನೋಡಿ ಆಯಿತಾ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.